ಸೊಲ್ಮೆಲು ನಮ್ಮ ಕುಡ್ಲಾತುಲು ವಾರ್ತೆಲು ಯಾನ ಸುರೇಖಾ ಶೆಟ್ಟಿ ವಾರ್ತೆದ ವಿವರ ಪಡುಬಿದ್ರೆ ರೈಲಾಫೀಸಿನ ಮಿತ್ತ ಮಟ್ಟುಗು ಏರಾವಡು ಬೊಕ್ಕ ಬೊಂಬಾಯಿದ ಬರ್ಪುನ ಬೊಕ್ಕ ಪೋಪುನ ಅಂಚನೆ ಬೆಂಗಳೂರು ಸೇರಿದು ಬೊಕ್ಕ ಬೇತೆ ರೈಲಿನ ಮುಲ್ಪ ಉಂತಾವಡು ಬೊಕ್ಕ ರೈಲಾಫೀಸಿಗೆ ಪೋಪುನ ಮಾರ್ಗುನು ಬೆಳಪು ಗ್ರಾಮ ಪಂಚಾಯತ್ಗೆ ಬುಡುದು ಕೊರಿಯರೆ ಒತ್ತಾಯ ಮಲ್ತದು ಶುಕ್ರವಾರ ಎನ್ಮ ಗ್ರಾಮೂಲಿನ ಜನಕುಲು ಪ್ರತಿಭಟನೆ ಸಭೆ ನಡಪಾಯಿರು ಪಡುಬಿದ್ರೆ ರೈಲಾಫೀಸಿನ ಮಿತ್ತ ಮಟ್ಟುಗು ಏರಾವಡು ಬೊಕ್ಕ ಬೊಂಬಾಯಿದ ಬರ್ಪುನ ಬೊಕ್ಕ ಪೋಪುನ ಅಂಚನೆ ಬೆಂಗಳೂರು ಸೇರ್ದು ಬೊಕ್ಕ ಬೇತೆ ರೈಲಿನ ಮುಲ್ಪ ಉಂತಾವಡು ಬೊಕ್ಕ ರೈಲಾಫೀಸಿಗೆ ಪೋಪುನ ಮಾರ್ಗುನು ಬೆಳಪು ಗ್ರಾಮ ಪಂಚಾಯತ್ಗೆ ಬುಡುತು ಕೊರಿಯರೆ ಒತ್ತಾಯ ಮಲ್ತದು ಶುಕ್ರವಾರ ಕಂಡೆ ಪರಿಸರದ ಎನ್ಮ ಗ್ರಾಮೋಲಿನ ಜನಕುಲು ಪ್ರತಿಭಟನೆ ಸಭೆ ನಡಪಾದು ರೈಲ್ವೆ ಅಧಿಕಾರಿ ಗಣಪತಿ ನಾಯಕರಿಗೆ ಭಿನ್ನಾಯ್ತೊನ್ನ ಓಲೆ ಕೊರಿಯರು ಪೊರುಂಬಾಟ ಸಮಿತಿದ ಗುರುಕಾರ್ಯರು ದೇವಿಪ್ರಸಾದ್ ಶೆಟ್ಟಿ ಪಾತಿರ್ದು ಬೆಳಪುಡುಪಿನ ಈ ರೈಲಾಫೀಸಿಗೆ ಪಡುಬಿದ್ರೆಂದು ಪುದರ್ದೀತನವೇ ತಪ್ಪು ಇಂದಿನ ಮಿತ್ತ ಮಟ್ಟುಗು ಏರಾಯರೆ ಒತ್ತಾಯ ಮಲ್ತೊಂದೆ ಬೈತ ಕರಿನ 30 ವರ್ಷೋಲೆಡು 5 ಜನ ರೈಲ್ವೆ ಮಂತ್ರಿಗಳು ದುಮ್ಮದ ಪ್ರಧಾನಿ ಸೇರಿದ ಲೋಕಸಭಾ ಸದಸ್ಯರಿಗೆ ಭಿನ್ನಾಯ್ತೊನ್ನ ಓಲೆ ಕೊರ್ತ ಆಂಡಲ ಪ್ರಯೋಜನ ಆತಜೆ ಕೇರಳ ರಾಜ್ಯದಂಚ ಈ ರೈಲ್ ಆಫೀಸಿನ ಮಿತ್ತ ಮಟ್ಟುಗು ಏರಾದು ಮಾತ ರೈಲಿನ ಉಂತಾಯರ ಅವಕಾಶ ಮಲ್ತುಕೊರಡು ಒಂಜಿ ತಿಂಗೊಲ್ದ ಉಲಾಯಿ ಸರ್ಕಾರದ ಆದೇಶ ಬತ್ತಜಿಂಡ ರೈಲ್ ರೋಕು ನಡಪಾವಣೆಂದು ದೇವಿಪ್ರಸಾದ್ ಶೆಟ್ಟಿ ಜಾಗ್ರತೆ ಪಂಡೇರು ಬೆಳಪು ಗ್ರಾಮ ಪಂಚಾಯತ್ ಗುರುಕಾರ್ದಿ ಶೋಭಾ ಭಟ್ ಬಡ ಗ್ರಾಮ ಪಂಚಾಯತ್ ಗುರುಕಾರ್ದಿ ಜ್ಯೋತಿ ಗಣೇಶ್ ದುಂಬುದ ತಾಲೂಕು ಪಂಚಾಯತ್ ಸದಸ್ಯರು ಯೂಸಿ ಶೇಖ್ ಹಬ್ಬ ಮೈಕೆಲ್ ರಮೇಶ್ ಡಿ ಸೋಜಾ ಮಲಾರ್ ಗ್ರಾಮ ಪಂಚಾಯತ್ ದುಂಬದ ಗುರುಕಾರ್ಯರು ಮೊಹಮ್ಮದ್ ಸಾದಿಕ್ ಪೊಂಜೋಪುಕ್ಕ ಜೋಕ್ಲಿನ ಅಭಿವೃದ್ಧಿ ಟ್ರಸ್ಟ್ ಗುರುಕಾರ್ದಿ ಜೇಬಾ ಸೆಲ್ವನ್ ಕಾಪು ಬೆಳಪು ಉಚ್ಚಿಲ ಎಲ್ಲೂರು ಗ್ರಾಮ ಪಂಚಾಯತ್ ಸದಸ್ಯರು ಪುರಸಭಾ ಸದಸ್ಯರು ಉಚ್ಚಿಲ ಪಣಿಯೂರು ಬೆಳಪು ಎರ್ಮಾಲ್ ರಿಕ್ಷಾ ಡ್ರೈವರ್ಲು ಬೊಕ್ಕ ಮಾತ ಗ್ರಾಮದ ಜನಕುಲು ಈ ಪೊರ್ತುರಿದ್ದರು. ನಾವು ಹೋರಾಟ ಮಾಡಿದ್ರೆ ಇವರು ಎಚ್ಚರ ಆಗ್ತಾರೆ, ಹೋರಾಟ ಮಾಡದಿದ್ರೆ ಜನರು ನಿರ್ಲಕ್ಷ್ಯ ಮಾಡ್ತಾರೆ. ಈ ರೈಲ್ವೆ ನಿಲ್ದಾಣ ಆಗಿರುವುದು ಜನರಿಗೆ ಅನುಕೂಲಕ್ಕಾಗಿ ಹೊರತು ಇಲ್ಲಿಯ ಸಿಬ್ಬಂದಿಗಳಿಗೆ ಸಂಬಳ ಕೊಡ್ಲಿಕ್ಕಲ್ಲ. ಇಲ್ಲಿ ರೈಲ್ವೆ ನಿಲ್ದಾಣ ಆಗಿರುವಂಥದ್ದು ಈ ಭಾಗದ ಜನರಿಗೆ ಅನುಕೂಲ ಆಗಬೇಕು, ಸರಿಯಾದಂಥ ಸರ್ವೆಯನ್ನು ಮಾಡಿ ಇಲ್ಲಿ ಅದನ್ನು ನಿಲ್ದಾಣ ಕೊಡಬೇಕು ಅಂತ. ನಾವು ಕಾಸರಗೋಡಿಗೆ ಹೋಗಿ ಕಾಸರಗೋಡಿನ ನಂತರ ಯಾವುದೇ ಸಣ್ಣ ಸಣ್ಣ ರೈಲ್ವೆ ಸ್ಟೇಷನಲ್ಲೂ ಕೂಡ ರೈಲು ನಿಲ್ತದೆ. ಅಲ್ಲಿಂದರೆ ಜನರಲ್ಲಿ ಹೋರಾಟದ ಕಿಚ್ಚಿದೆ, ಅಲ್ಲಿ ಎಲ್ಲರೂ ಯಾವುದೇ ಹೋರಾಟಕ್ಕೆ ಸಿದ್ಧರಾಗಿರ್ತಾರೆ ಅಲ್ಲಿಯ ಜನ. ಇಲ್ಲಿಯ ಜನರನ್ನು ಈ ರೈಲ್ವೆ ಅಧಿಕಾರಿಗಳು ಎಣಿಸ್ತಾರೆ, ಇವರಿಗೆ ಯಾವುದೇ ಹೋರಾಟದ ಕಿಚ್ಚಿಲ್ಲ, ನಾವು ಹೆದರಿಸಿದ ಕೂಡಲೇ ಓಡಿ ಹೋಗ್ತಾರೆ ಎಂಬ ಭಾವನೆ ಇದೆ. ಆದ್ದರಿಂದ ಈ ಹೋರಾಟ ಮಾಡುವುದು ನಮ್ಮ ಹಕ್ಕಿಗಾಗಿ. ನಾವು ಈ ರೈಲ್ವೆ ನಿಲ್ದಾಣ ಆಗಿರುವಂಥದ್ದು, ಈ ರೈಲ್ವೆ ನಿಲ್ದಾಣಕ್ಕೆ ಜಾಗ ಬಿಟ್ಟುಕೊಟ್ಟಿರುವುದು ಸರ್ಕಾರ ಅಲ್ಲ, ಸಾರ್ವಜನಿಕರು ವ್ಯವಸಾಯ ಮಾಡುವಂತಹ ರೈತರು ಜಾಗ ಬಿಟ್ಟುಕೊಟ್ಟದ್ದು. ಶ್ರವಣಬೆಳಗೊಳದ ಜೈನ ಮುನಿ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯರನ ಮರಣದ ಅಕೇರಿದ ಕಿರಿಯಲು ಚಿಕ್ಕ ಬೆಟ್ಟದ ಕುಡಿಟ್ಟು ಜೈನ ಸಂಪ್ರದಾಯದಂಚ ಕಿರಿಯ ಸ್ವಾಮೀಜಿ ಇತ್ತದ ನಡತಂಡು. ಶ್ರವಣಬೆಳಗೊಳದ ಜೈನ ಮುನಿ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯರನ ಮರಣದ ಅಕೇರಿದ ಕಿರಿಯಲು ಚಿಕ್ಕ ಬೆಟ್ಟದ ಕುಡಿಟ್ಟು ಜೈನ ಸಂಪ್ರದಾಯದಂಚ ಕಿರಿಯ ಸ್ವಾಮೀಜಿ ಇತ್ತದ ನಡತಂಡು. ಹುಷಾರಿದ್ದಂತೆ ಇತ್ತನ ಸ್ವಾಮೀಜಿ 73 ವರ್ಷ ಪ್ರಾಯೋಡು ಗುರುವಾರ ಪುಲ್ಯ ಕಾಂಡೆ ತೀರಿದರು. ಸ್ವಾಮೀಜಿಯರು ಅಗತನಿಕ್ಕು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ದುಂಬುದ ಪ್ರಧಾನಮಂತ್ರಿ ಎಚ್.ಡಿ. ದೇವೇಗೌಡ, ದುಂಬುದ ಮುಖ್ಯಮಂತ್ರಿ ಆಯಿನ ಸಿದ್ದರಾಮಯ್ಯ ಬೊಕ್ಕ ಕುಮಾರಸ್ವಾಮಿ, ಶ್ರೀ ಆದಿಚುಂಚನಗಿರಿ ಸ್ವಾಮೀಜಿ ಬೊಕ್ಕ ಸುತ್ತೂರು ಮಠದ ಸ್ವಾಮೀಜಿ ಪೇಚಾರ್ ತೆರಿಪಾದಿರು. ಜೈನ ಮಠದ ಪಿದೈ ಸ್ವಾಮೀಜಿಯರನ ಮರಣ ತುಯರೆ ಭಕ್ತರಿಗೆ ವ್ಯವಸ್ಥೆ ಮಲ್ತದಿತ್ತರು. ಸ್ವಾಮೀಜಿಲಿಗೆ ಮರ್ಯಾದೆ ಸಂದಾದು ಮಾತಾ ಅಂಗಡಿ ಆಫೀಸ್ ಸಂಸ್ಥೆಲು ಬಂದ್ ಮಲ್ತದಿತ್ತ. ಕುಡ್ಲಡು ತ್ಯಾಜ್ಯ ಇಲೆವಾರಿ ಸಮಸ್ಯೆ ದಿನೋಡ್ ದಿನ ಹೆಚ್ಚೊಂದುಂಡು. ಸ್ಟ್ರೈಕ್ 13ನೇ ದಿನಕ್ಕೂ ಕಾಡ್ದಿತ್ತಂಡು. ಕುಡ್ಲದ ಈ ಅವ್ಯವಸ್ಥೆಲಿಗೆ ಇರೋದ ತೋಜಾದು ದುಂಬುದ ವಾರ್ತಾಮಾಣಿ ನಂದಗೋಪಾಲ್ ಕುಡ್ಲ ಮಹಾನಗರ ಪಾಲಿಕೆದ ಎದುರು ಇಲ್ಲದ ತ್ಯಾಜ್ಯ ವಸ್ತುಲಿನದಿದ್ದು ಪ್ರತಿಭಟನೆ ನಡಪಾಯಿರು. ಕುಡ್ಲಡು ತ್ಯಾಜ್ಯ ವಿಲೇವಾರಿ ಸಮಸ್ಯೆ ದಿನೋಡ್ ದಿನ ಹೆಚ್ಚೊಂದುಂಡು. ಬೊಡ್ಚಾಂದಿ ಸೊತ್ತುಲು ಕುರಿದಿನ ಸೊತ್ತುಲು ಕಜವು ಪ್ಲಾಸ್ಟಿಕ್ ಮಾತ ಮಾರ್ಗದ ಬರಿಟ್ಟು ರಾಶಿ ಬೋರ್ದುಂಡು. ವಾಸನೆಡು ಕೈತಳ್ಳು ಪೋವಂದರಂಚ ಆತಂಡು. ಆಂಡಲ ಜನ ಪ್ರತಿನಿಧಿಲು ಅಧಿಕಾರಿಲು ಮನೆ ತೊಂದಿಜ್ಜರು. ಕುಡ್ಲದ ಈ ಅವಸ್ಥೆಗೆ ಇರೋದ ತೋಜಾದು ದುಂಬುದ ವಾರ್ತಾಮಾನಿ ನಂದಗೋಪಾಲ್ ಕುಡ್ಲ ಮಹಾನಗರ ಪಾಲಿಕೆದ ಎದುರು ಇಲ್ಲಲ್ದ ತ್ಯಾಜ್ಯ ವಸ್ತುಲಿನದಿದ್ದು ಪ್ರತಿಭಟನೆ ನಡಪಾದಿರು. ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ, ಪಿದಾಯಿ ಗುತ್ತಿಗೆ ಬೇಲೆದಕ್ಲಿನ ಸಂಘದಕ್ಲು
ಸೀದಾ ಬೇಲೆಗ್ ದೀಪುನ ಸೀದಾ ಕಾಸು ಕಟ್ಟುನ ಇಂಚಿತನೆಕ್ ಮಾತ ಒತ್ತಾಯ ಮಲ್ತದು ಸ್ಟ್ರೈಕ್ ನಡಪೊಂದಿತ್ತದು ಅವು 13ನೇ ದಿನಕ್ಕೂ ಕಾರ್ದಿತ್ತಂಡು ಕಜವು ಇಲೆವಾರಿ ಸಮಸ್ಯೆ ದೆಚ್ಚ ಇದು ಉಲಚರಂಡಿ ವ್ಯವಸ್ಥೆಲಿಡಿದು ಸಮಸ್ಯೆಲು ಸೃಷ್ಟಿ ಆತಂಡು ಬದಲ ವ್ಯವಸ್ಥೆ ತೋಚಂದೆ ಪಾಲಿಕೆ ಕಂಗಾಲಾತಂಡು ಒಲಚರಂಡಿ ವ್ಯವಸ್ಥೆ ಸಮಸ್ಯೆಲಿನ ಬಗೆಟ್ ಸಾಮಾಜಿಕ ಜಾಲತಾಣಲೆಡ್ ಭಾರಿ ಏವ್ರ ತೋಚಿತು ಬೈದಂಡು ತ್ಯಾಜ್ಯ ವಿಲೇವಾರಿ ಸಮಸ್ಯೆಲಿಗೆ ಪರಿಹಾರ ನಾಡದು ಪತ್ತುನ ಬುಡ್ದು ಕುಡ್ಲಡ್ ಸ್ಟ್ರೀಟ್ ಫುಡ್ ಫೆಸ್ಟ್ ತೆನಸ್ತ ಉತ್ಸವ ನಡಪಾವೊಂದುಪ್ಪುನ ಬಗೆಟ್ ಏವ್ರ ತೋಜಾದು ನಂದಗೋಪಾಲ್ ತನ್ನ ಇಲ್ಲಲ್ದ ಕಜವನ್ನು ಪಾಲಿಕೆದ ಎದುರುದಿದ್ದು ಪ್ರತಿಭಟನೆ ನಡಪಾದಿರು ಕುಡ್ಲ ದಕ್ಷಿಣ ಕ್ಷೇತ್ರದ ಒಂಜಿ ಜನ ಆದು ತಾನು ಪ್ರತಿಭಟನೆ ಮಲ್ತೊಂದುಲ್ಲ ಎಂದಿಟ್ಟು ಒವ್ವೆ ಸ್ವಾರ್ಥ ಇಜ್ಜೆ ನನಾಂಡಲ ಜನಪ್ರತಿನಿಧಿಗಳು ಅಧಿಕಾರಿಗಳು ಲಕ್ಕದುಂತುಡು ಜವಾಬ್ದಾರಿ ದೆಸನೊಡೊಂದು ನಂದಗೋಪಾಲ್ ಪಂತೆರು ಇವತ್ತಿನ ತನಕ ಈ 15 ದಿನಗಳಿಂದ ಇಲ್ಲ ಅದಕ್ಕೂ ಜಾಸ್ತಿ ದಿನಗಳಿಂದ ಏನಾಗ್ತಾ ಇದೆಯೋ ಇದರ ಬಗ್ಗೆ ಒಂಚೂರು ಕ್ಲಾರಿಟಿ ಇಲ್ಲದೆ ಒಂಚೂರು ಮಾತಾಡದೆ ನಮ್ಮ ಜನಪ್ರತಿನಿಧಿಗಳು ಮಂಗಳೂರಿನ ಜನರು ತಾಳ್ಮೆಯಿಂದ ಏನಾದರೂ ಸಹಿಸ್ಕೊಳ್ತಾರೆ ಅಂತೇಳಿ ಆ ಪ್ರವೃತ್ತಿಯಲ್ಲಿ ಅವರು ಕಾಣಿಸ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ನಾನೊಂದು ಮಾಜಿ ಪತ್ರಕರ್ತನಾಗಿ ಅಲ್ಲ, ಒಂದು ಸೋಷಿಯಲ್ ಆ್ಯಕ್ಟಿವಿಸ್ಟ್ ಆಗಿ ಅಲ್ಲ, ಯಾವುದೇ ರೀತಿಯ ಒಂದು ಇದಿಟ್ಕೊಂಡು ಅಲ್ಲ, ಹುದ್ದೆಗಿದ್ದೆ ಇಟ್ಕೊಂಡು ಅಲ್ಲ, ನಾನು ಮಂಗಳೂರು ಸೌತ್ ಕಾನ್ಸ್ಟಿಟ್ಯೂನ್ಸಿನ ಒಂದು ಪ್ರಜೆಯಾಗಿ ನನಗೆ ತೋಚಿದ್ದೇನೆಂದರೆ ನನ್ನ ಈಗ ವೆಟ್ ವೇಸ್ಟನ್ನು ನಾವು ಕ್ಲಿಯರ್ ಮಾಡ್ತೇವೆ, ನಮ್ಮ ಮನೆಗಳಲ್ಲೇ ಕ್ಲಿಯರ್ ಮಾಡಿಕೊಳ್ತೇವೆ, ಅದನ್ನು ರೀಸೈಕಲ್ ಮಾಡ್ತೇವೆ, ಇಲ್ಲ ಅದನ್ನು ಕರೆಕ್ಟಾಗಿ ವಿಲೇವಾರಿ ಮಾಡ್ತೇವೆ. ಆದರೆ ಡ್ರೈ ವೇಸ್ಟನ್ನು ನಾವು ಏನು ಮಾಡಲಿಕ್ಕಾಗೋದಿಲ್ಲ. ಅದನ್ನು ಕಾರ್ಪೊರೇಷನ್ ಅವರು ವಾರಕ್ಕೊಂದು ಸರ್ತಿ ತಗೊಂಡು ಹೋಗ್ತಾಯಿದ್ರು, ಈಗ ನಾಳೆಗೆ 3 ವಾರ ಆಗ್ತದೆ ತಗೊಂಡು ಹೋಗ್ತಾರೆ. ಸೊ ನನ್ನ ಮನಸ್ಸಲ್ಲಿ ಬಂದದ್ದು ಈ ವಿಷಯದಲ್ಲಿ ನಾವಿನ್ನು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತೇಳಿ ಜನಪ್ರತಿನಿಧಿಗಳಿಗೆ ಸ್ವಲ್ಪ ಕಾವನ್ನು ಹುಟ್ಟಿಸಬೇಕು. ಯಾಕಂದರೆ ಟೇಕನ್ ಫಾರ್ ಗ್ರಾಂಟೆಡ್ ಆಗಬಾರ್ದು, ನಾವು ಮಂಗಳೂರಿನ ಜನರು ಟೇಕನ್ ಫಾರ್ ಗ್ರಾಂಟೆಡ್ ಆಗಬಾರ್ದು ಅಂತೇಳುವ ದೃಷ್ಟಿಯಲ್ಲಿ ನಾನು ನನ್ನ ಮನೆಯ ಏನು ಡ್ರೈ ವೇಸ್ಟ್ ಇದೆಯೋ ಅದನ್ನು ನಾನು ಇಲ್ಲಿ ತಂದು, ಸಿಂಪಲಾಗಿ ಹೇಳೋದಂದರೆ ಇಲ್ಲಿ ತಂದು ನಾನು ನಗರ ಪಾಲಿಕೆಯ ಏನು ತ್ಯಾಜ್ಯ ವಿಲೇವಾರಿ ವ್ಯವಸ್ಥೆಯ ಗಾಡಿಯನ್ನು ಕಾಯ್ತಾ ಇದ್ದೇನೆ. ಬ್ರಹ್ಮಾವರ ಹೊಸ ತಾಲೂಕದ ಆಡಳಿತ ಸೌಧ ಗುರುವಾರ ಉದಿಪನಾಂಡ್ ಕರ್ನಾಟಕ ರಾಜ್ಯ ಪಿರವೂರಿನ ವರ್ಗೋಲಿನ ಆಯೋಗದ ಗುರುಕಾರ್ಯರು ಕೆ ಜಯಪ್ರಕಾಶ್ ಹೆಗ್ಡೆ ಹೊಸ ಆಡಳಿತ ಸೌಧ ಉದಿಪನ ಮಲ್ತಿರು ಮಂತ್ರಿ ಕೋಟ್ರ ಶ್ರೀನಿವಾಸ ಪೂಜಾರಿ ತುಡರು ಬಲ್ಪು ಒತ್ತಾಯರು. ಬ್ರಹ್ಮಾವರ ಹೊಸ ತಾಲೂಕದ ಆಡಳಿತ ಸೌಧ ಗುರುವಾರ ಉದಿಪನಾಂಡ್ ಕರ್ನಾಟಕ ರಾಜ್ಯ ಪಿರವೂರಿನ ವರ್ಗೋಲಿನ ಆಯೋಗದ ಗುರುಕಾರ್ಯರು ಕೆ ಜಯಪ್ರಕಾಶ್ ಹೆಗ್ಡೆ ಹೊಸ ಆಡಳಿತ ಸೌಧ ಉದಿಪನ ಮಲ್ತಿರು ಸಮಾಜ ಕಲ್ಯಾಣ ಬೊಕ್ಕ ಪಿರವೂರಿನ ವರ್ಗೋಲಿನ ಕಲ್ಯಾಣ ಮಂತ್ರಿ ಕೋಟ ಶ್ರೀನಿವಾಸ ಪೂಜಾರಿ ತುಡರು ಬಲ್ಪು ಒತ್ತಾಯರು ಜಿಲ್ಲಾಧಿಕಾರಿ ಕೂರ್ಮಾರಾವ್ ತಹಶೀಲ್ದಾರ್ ಆಫೀಸ್ ಉದಿಪನ ಮಲ್ತಿರು ಶಾಸಕರು ಕೆ ರಘುಪತಿ ಭಟ್ ಜಿಲ್ಲಾ ಎಸ್ಪಿ ಅಕ್ಷಯ ಎಂ ಹಾಕೆ ಬೊಕ್ಕ ಅಧಿಕಾರಿ ವರ್ಗದಗಳು ಪಾಲ್ದೆ ತೊಂಡೆ. ಮುಹೂರ್ತ ಎಂಬಂತೆ ಜೋರಾದ ಚಪ್ಪಾಳೆ ಹಾಸ್ಯವನ್ನು ನಾವು ಸಲ್ಲಿಸಿಕೊಂಡಿದ್ದೇವೆ. 10 ಕೋಟಿಯ ವೆಚ್ಚದ ಮೇಲಿನ ಇದೀಗ ಎಲ್ಲರೂ ಸೇರಿ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾದ ಮಾಜಿ ಶಾಸಕರು, ಸಚಿವರು ಈ ಕಂದಾಯ ಇಲಾಖೆಯನ್ನು ಅವಲಂಬಿಸಿಕೊಂಡು ಸಾಮಾನ್ಯ ಜನರ ಜೀವನ ಇದೆ ಅನ್ನುವಂಥರ ಮಟ್ಟಿಗೆ ಇವತ್ತು ನಮ್ಮ ವ್ಯವಸ್ಥೆಗಳು ನಿರ್ಮಾಣ ಆಗಿದೆ. ಈ ಹಿನ್ನೆಲೆಯಲ್ಲಿ ಕಂದಾಯ ಇಲಾಖೆಯಲ್ಲಿರುವಂಥ ಎಲ್ಲ ಆಡಳಿತ ವ್ಯವಸ್ಥೆ ಕೂಡ ಪಾರದರ್ಶಕವಾಗಬೇಕು, ಜನಸಾಮಾನ್ಯರ ಬದುಕಿಗೆ ಪೂರಕವಾದಂಥ ವಾತಾವರಣ ನಿರ್ಮಾಣ ಆಗಬೇಕು, ಸಣ್ಣ ಸಣ್ಣ ಕಾರಣಗಳನ್ನು ಕೊಟ್ಟು ಸಮಸ್ಯೆಯನ್ನು ಸೃಷ್ಟಿಯಾಗುವ ಬದಲು ಸಮಸ್ಯೆ ಪರಿಹಾರ ಆಗಬೇಕು ಅನ್ನೋದೊಂದು ಯೋಚನೆ. ನಮ್ಮ ಮುಖ್ಯಮಂತ್ರಿಗಳು ನಮ್ಮನ್ನೆಲ್ಲ ಕರೆದು ಒಂದು ಮಾತು ಹೇಳ್ತಾರೆ, ಸರ್ಕಾರ ಸಮಸ್ಯೆ ಭಾಗ ಆಗಬಾರದು, ಸರ್ಕಾರ ಮತ್ತು ಆಡಳಿತ ವ್ಯವಸ್ಥೆ ಸಮಸ್ಯೆಯ ಪರಿಹಾರದ ಭಾಗವಾಗಿ ರೂಪುಗೊಳ್ಬೇಕು ಅಂತೇಳಿ. ಈ ಹಿನ್ನೆಲೆಯಲ್ಲಿ ನಾವೆಲ್ಲ ಯೋಚನೆ ಮಾಡಿದರೆ ಕಂದಾಯ ಇಲಾಖೆಗೆ ಬಹಳ ಮಹತ್ವವಾದಂಥ ಜವಾಬ್ದಾರಿಗಳಿರುತ್ತೆ. ಬಡವರ ಕಲ್ಯಾಣ ಯೋಜನೆಯಿಂದ ಪ್ರಾರಂಭವಾಗಿ ಸಾಮಾನ್ಯ ಪಿಂಚಣಿಗಳು, ವೇತನಗಳಿಂದ ಆರಂಭವಾಗಿ ಬಡವರಿಗೆ ಭೂಮಿ ಕೊಡುವಂಥ ಯಾವುದಾದ್ರೂ ಒಂದು ಅನೇಕ ಜನಸಾಮಾನ್ಯರ ಸವಲತ್ತು ಕೊಡುವಂಥ ಯೋಜನೆಗೆ ಕಂದಾಯ ಇಲಾಖೆ ಪ್ರೇರಕವಾಗಿರುತ್ತೆ. ಕುಡ್ಲ ವಿಶ್ವವಿದ್ಯಾನಿಲಯದ್ದು ಮರ್ಯಾದೆ ಡಾಕ್ಟರೇಟ್ ಪದವಿ ಪಡೆಯಿನ ಮೂವಿರೆ ಸಾಧಕರಾಯನ ಯುಕೆ ಮೋನು ರಾಮಕೃಷ್ಣ ಆಚಾರ್ ಬೊಕ್ಕ ಪ್ರೊಫೆಸರ್ ಎಂಬಿ ಪುರಾಣಿಕೆರೆಗ್ ತುಳುನಾಡ ಪೌರ ಸನ್ಮಾನ ಸಮಿತಿ ಗುರುವಾರ ಕುಡ್ಲದ ಪುರಭವನಟು ತುಳುನಾಡ ಪೌರ ತಮ್ಮನ ಮಲ್ತದು ಮರ್ಯಾದೆ ಸಂದಾದನು.
ಕುಡ್ಲ ವಿಶ್ವವಿದ್ಯಾನಿಲಯಡು ಮರ್ಯಾದಿ ಡಾಕ್ಟರೇಟ್ ಪದವಿ ಪಡೆಯಿನ ಮೂವಿರ ಸಾಧಕರಿಗೆ ತುಳುನಾಡ ಪೌರ ಸಮ್ಮಾನ ಸಮಿತಿ ಗುರುವಾರ ಕುಡ್ಲದ ಪುರಭವನಟು ತುಳುನಾಡ ಪೌರ ತಮ್ಮನದ ಮರ್ಯಾದಿ ಲೇಸನ್ ಅಟ್ಟನೆ ಮಲ್ತದಿತ್ತಂಡು ಕಲ್ಕುರ ಪ್ರತಿಷ್ಠಾನದ ಗುರ್ಕಾರ್ಯರು ಪ್ರದೀಪ್ ಕುಮಾರ್ ಕಲ್ಕುರ ಎತ್ಕೊಂಡೇರು ನಿಟ್ಟೆ ವಿವಿ ಕುಲಾಧಿಪತಿ ಡಾ ನಿಟ್ಟೆ ವಿನಯ್ ಹೆಗ್ಡೆ ಗುರ್ಕಾರ್ಮೆಡ್ ಎಡನೀರು ಮಟ್ಟೊತ್ತ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಕಾರ್ಯಕ್ರಮ ಉದಿಪನ ಮಲ್ತಿರು. ಕುಡ್ಲ ವಿಶ್ವವಿದ್ಯಾನಿಲಯದ್ದು ಮರ್ಯಾದಿ ಡಾಕ್ಟರೇಟ್ ಪದವಿ ಪಡೆಯಿನ ಕಣಚೂರು ಸಂಸ್ಥೆದ ಯಜಮಾನರು ಯುಕೆ ಮೋನು ಉದ್ಯಮಿ ಸಾಧಕರು ರಾಮಕೃಷ್ಣ ಆಚಾರ್ ಬೊಕ್ಕ ಶಾರದಾ ವಿದ್ಯಾಲಯ ಬರವು ಸಂಸ್ಥೆಲಿನ ಗುರುಕಾರ್ಯರು ಪ್ರೊಫೆಸರ್ ಎಂಬಿ ಪುರಾಣಿಕರಿಗೆ ಬೆನ್ನೆರ್ನ ಒಟ್ಟು ಸೇರಿಕೆಡ್ ತುಳುನಾಡ ಪೌರ ತಮ್ಮನ ಮಲ್ತದು ಮರ್ಯಾದಿ ಸಂದಾಯಿತ ಮಲ್ತಿರು. ಸ್ವಾಮೀಜಿಯರನ ಆಶೀರ್ವಚನ ಕುರಿತು ಸಾಧಕರಿಗೆ ಮರ್ಯಾದಿ ಮಲ್ತಂಡ ಮರ್ಯಾದಿ ಮಲ್ತನ ಸಂಸ್ಥೆಲ ಮರ್ಯಾದಿಗೆ ಸಂದೊಂದು ಪಂಡೇರು. ಮಾನ್ಯಾನ್ ಮಾನಯ ಅಂತ, ಯಾಕೆಂದರೆ ಮಾನ್ಯರು ಯಾವತ್ತೂ ಮಾನಿಸಲ್ಪಡ್ತಾರೆ, ಅದರಿಂದ ಮಾನ್ಯರು ಕೂಡ ಗೌರವಿಸಲ್ಪಡ್ತಾರೆ. ಅಂತೆಯೇ ಮಾನಿಸಿದಂಥ ಸಂಸ್ಥೆ ಕೂಡ ಆ ಗೌರವವನ್ನು ಹೊಂದುತ್ತದೆ. ಆ ದೃಷ್ಟಿಯಲ್ಲಿ ಇವತ್ತು ಈ ಮೂವರು ಸಾಧಕರಿಗೆ ಇಂತಹ ಒಂದು ಪದವಿಯನ್ನಿತ್ತು ಗೌರವಿಸಿದ್ದು ಖಂಡಿತವಾಗಿ ಅದು ಮಂಗಳೂರು ವಿಶ್ವವಿದ್ಯಾನಿಲಯವನ್ನು ನಾವು ಅಭಿನಂದಿಸಬೇಕಾದಂಥ ಒಂದು ವಿಷಯ. ಯಾಕೆಂದರೆ ಮನುಷ್ಯ ಜನ್ಮ ನಮಗೆ ಸಿಗುವುದು ಅದು ದುರ್ಲಭ. ಸಿಕ್ಕಿದ ಮೇಲೆ ನಮಗೆ ನಾವು ವಿದ್ಯಾವಂತರಾಗೋದು, ವಿದ್ಯೆ ನಮಗೆ ದೊರೆಯುವುದು ಕೂಡ ಅದು ದುರ್ಲಭ. ಅದರೊಂದಿಗೆ ಶೀಲವಂತರಾಗುವುದು ಮತ್ತೂ ದುರ್ಲಭ. ಮಸ್ನವಿ ಗ್ಲೋಬಲ್ ಅಕಾಡೆಮಿದ ಪ್ರಧಾನ ಕಾರ್ಯಂತರು ಡಾ ಎಂಎಸ್ಎಂ ಅಬ್ದುಲ್ ರಶೀದ್ ಸಕಾಫಿ ಜಹೀನಿ ಕಾಮಿಲ್ ಬೊಕ್ಕ ಶರವು ರಾಘವೇಂದ್ರ ಶಾಸ್ತಿಲು ಕಾರ್ಯಕ್ರಮವನ್ನು ಉದ್ದೇಶಿಸಿದ್ದು ಪಾತಿರಿಯರು. ದೇವರು ಒಬ್ಬ ಮನುಷ್ಯನಿಗೆ ಕೊಟ್ಟ ಶಕ್ತಿ, ಸಾಮರ್ಥ್ಯ, ಕೌಶಲ್ಯಗಳನ್ನು ಬಳಸಿಕೊಂಡು ಯಾವುದೇ ಒಬ್ಬ ವ್ಯಕ್ತಿಯ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ತನ್ನನ್ನು ತೊಡಗಿಸಿಕೊಳ್ಳದಿದ್ದರೆ ಅದರಿಂದ ನಷ್ಟ ಆತನಿಗೆ ಮಾತ್ರವಲ್ಲ, ಆತ ಪ್ರತಿನಿಧಿಸುವ ಸಮಾಜ ಕೂಡ ಅಷ್ಟರ ಮಟ್ಟಲ್ಲಿ ಕತ್ತಲು ಕವಿಯುವ ಸನ್ನಿವೇಶ ಬರ್ತದೆ. ಆದ್ದರಿಂದ ದೇವರು ಕೊಟ್ಟಂತಹ ಎಲ್ಲ ಅವಕಾಶಗಳನ್ನು ಬಳಸಿಕೊಂಡು ಪ್ರತಿಯೊಬ್ಬರೂ ಸಮಾಜದಲ್ಲಿ ಶೈನ್ ಆಗಬೇಕು, ಮಿಂಚಬೇಕು ಎನ್ನುವ ಮಾತನ್ನು ರಾಬಿನ್ ಶರ್ಮಾ ಅವ್ರ ಕಡೆ ಹೇಳ್ತಾರೆ. ಅದೇ ಅರ್ಥದಲ್ಲಿ ನಮ್ಮೆಲ್ಲ ಹಿರಿಯರು ಅವರ ಕ್ಷೇತ್ರಗಳಲ್ಲಿ ಬಹಳಷ್ಟು ದೊಡ್ಡ ಸಾಧನೆಗಳನ್ನು ಮಾಡಿ ಅವರ ಬದುಕನ್ನು ಮಾತ್ರವಲ್ಲ ಸಮಾಜವನ್ನು ಕೂಡ ಬೆಳಗಿಸಿದ್ದಾರೆ. ಶ್ರೀನಿವಾಸ ವಿಶ್ವವಿದ್ಯಾನಿಲಯದ ಕುಲಾಧಿಪತಿ ಎ ರಾಘವೇಂದ್ರ ರಾವ್, ಏನಪುಯ ವಿಶ್ವವಿದ್ಯಾನಿಲಯದ ಕುಲಾಧಿಪತಿ ಏನಪುಯ ಅಬ್ದುಲ್ ಖುನ್ನಿ, ಧರ್ಮದರ್ಶಿ ಡಾ ಹರಿಕೃಷ್ಣ ಪುನರೂರು, ಕುಡ್ಲ ವಿವಿಧ ಪರೀಕ್ಷಾಂಗ ಕುಲಸಚಿವರು ಪ್ರೊಫೆಸರ್ ರಾಜು ಕೃಷ್ಣ, ಯುಟಿ ಫರೀದ್ ಪ್ರತಿಷ್ಠಾನದ ಗುರುಕಾರ್ಯರು ಯುಟಿ ಇಫ್ತಿಕರ್ ಅಲಿ, ಸೀತಾರಾಮಾಚಾರ್ಯ ಪಾಲ್ದೊಂಡರು. ಮನೋಹರ್ ಪ್ರಸಾದ್ ಕಾರ್ಯಕ್ರಮ ಸುಧಾರ್ತಿರು. ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಬೊಕ್ಕ ಶಾಸಕರು ವೇದವ್ಯಾಸ ಕಾಮತ್ತೇರ್ನ ಮಾರ್ಗದರ್ಶನಡು ಕುಡ್ಲದ ಸುರೂತ ಸ್ಟ್ರೀಟ್ ಫುಡ್ ಫಿಯೆಸ್ಟ್ 2023 ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನ ಅಟ್ಟನೆ ಮಲ್ತದೆತ್ತದು ಗುರುವಾರ ಬಯ್ಯಗ್ ಲೇಡಿ ಹಿಲ್ದ ನಾರಾಯಣಗುರು ಸರ್ಕಲ್ ದಲ್ಪ ಉದಿಪನಾಡು. ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಬೊಕ್ಕ ಶಾಸಕರು ವೇದವ್ಯಾಸ ಕಾಮತ್ತೇರ್ನ ಮಾರ್ಗದರ್ಶನಡು ಕುಡ್ಲದ ಸುರೂತ ಸ್ಟ್ರೀಟ್ ಫುಡ್ ಫೆಸ್ಟ್ದ 2023 ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನ ಅಟ್ಟನೆ ಮಲ್ತದಿತ್ತದು ಗುರುವಾರ ಬಯ್ಯಗ್ ಲೇಡಿ ಹಿಲ್ದ ನಾರಾಯಣಗುರು ಸರ್ಕಲ್ ದಲ್ಪ ಉದಿಪನಾಡು. ಈ ಪೊರ್ತುಡು ಶಾಸಕರು ವೇದವ್ಯಾಸ ಕಾಮತ ಪಾತೆರ್ತು ತುಳುನಾಡದ ಇಸೇಸ ಅಡ್ಯ ತಿನಸಲು ರಂಗರಂಗದ ಸಾಂಸ್ಕೃತಿಕ ಸಂಭ್ರಮದ ಒಟ್ಟುಗು ಮಂಗಳೂರು ಆಹಾರ ಪಥ ಉತ್ಸವ 5 ದಿನ ಬಂಜಾರ ಬಲಸನ್ನೊಂದು ಬಂಡೇರು. ಕೇವಲ ಫುಡ್ ತಿನ್ನದಾಯ್ಬೇಕು ಬಂಜಿ ಫುಲ್ ಅಂಡ ಪೋಡು ಅಂದು ಪನ್ಪುಣಿನ ಭಾವನೆ ಇತ್ತು. ಅಕ್ಲಿಗೆ ಏರೆಗೆರೆಗೆ ಪದ್ಯ ಪಂಡ್ರ ಮನಸ್ಸುಂಡು, ಅಕ್ಲೆ ಪದ್ರ ಪಂಡ್ರ ವೇದಿಕೆ ಏರೆಗೆರೆಗೆ ಪದ್ಯ ಪರ್ಫಾರ್ಮ್ ಮಲ್ಪನಂಚಿನ ವಿಶೇಷವೇನಂಚಿನ ಒಂದು ಅಮೆಚ್ಯೂರ್ ಅದು ಮಲ್ಪನಂಚಿನ ವ್ಯವಸ್ಥೆ, ಅಕ್ಲೆ ಆ ಆರ್ಕೆಸ್ಟ್ರಾ ಮಲ್ಪನಂಚಿನ ಸಿಸ್ಟಮ್ ಅಡಿತ್ತಿನಂಚಿನ ಬಂಧುಲೆಗೆ ಅಕ್ಲೆಗಳ ಒಂಜಿ ವೇದಿಕೆ ಅಂಚೆ ಮೂಜಿ ವೇದಿಕೆ ಮಲ್ತದ ಅಲ್ಪ ಪದ್ಯ ಒಂದು ಪುಂಡು ಜನಕ್ಕಳು ವಿಶೇಷವಾದ ಅಕ್ಲೆಗೆ ಕೊಡುಗೆನ ಮಲ್ಪೇರು, ಅಕ್ಕಳು ಆ ಪದ್ಯನ ಪನ್ಪೇರು, ತಿಂಡಿ ತಿನಿಸು ತಿನ್ನೊಂದು ಪೇರು. ಪಾರ್ಕಿಂಗ್ ಸಮಸ್ಯೆ ಉಂಟು ಬಂದಾಗ ಕರಾವಳಿ ಗೌಂಡದಲ್ಲಿ ಎಂಚಿನ ಕಾರ್ಯಕ್ರಮ ಪಾಡಂದೆ ಅಲ್ಪ ಖಾಲಿ ಜಾಗನ ಪಾರ್ಕಿಂಗ್ ಯೂಸ್ ಮಾಡ್ತಂಡ ಜನಗಳ ಕುಡಾತ ಅವಕಾಶ ಹಾಕೊಂಡು ಪನ್ಪನಂಚಿನ ಚಿಂತನೆ ಮಾಡ್ತಂದು ಇನಿ ಈ ಕಾರ್ಯಕ್ರಮ ಯಶಸ್ವಿ ಆತನು. ಅಂಚಾದ ಸಂಸದರನ ವಿಶೇಷವೇನಂಚಿನ ಅವರ ಸಹಕಾರ ಎನ್ನ ನೇತೃತ್ವದ ಈ ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನದ ಈತಂಜೆ ಕಾರ್ಯಕ್ರಮ ಆತಂದು ಖುಷಿ ಉಂಡು. ಜನಕ್ಕಳು ಒಂದು ಶಾಸಕ ದುಪ್ಪುನಂಚಿನ ಸಂದರ್ಭಗಳು ಇಂಚಿನ ಚಿಂತನೆ ಬಂದಾಗ
ಎಂಗ್ಲ ಖುಷಿಯಪ್ಪ ಒಂದು ಬಂಡಾಂಡ ಜನಗಳು ಖುಷಿ ಇಟ್ಟಿದ್ದು ಜನಗಳು ನೆಮ್ಮದಿಡು ತೆಲ್ತೊಂದು ಅಕಲ್ನಾಥಿಗೆ ತಿರ್ಗೊಂದಿತ್ತಿನ ಅಕಲ್ ನೆಮ್ಮದಿಡುತ್ತಿನ ಎಂಗೆ ಶಾಸಕ ಏನಾಗೆ ಎಂಗೆ ನೆಮ್ಮದಿ ಜಾಸ್ತಿ ಖುಷಿ ಜಾಸ್ತಿ ಅಂಚಾದ ಇನಿ ಒಂದು ಕಾರ್ಯಕ್ರಮ ಯಶಸ್ವಿ ಆನಾಗ ಎಂಗಳನ್ನ ಸಹಕಾರ ಕೊಡ್ತೀನಿ ಅಕ್ಕಳಿಗೆ ಸರ್ಕಾರದ ಜಿಲ್ಲಾಡಳಿತ ಪೂರ ಬಂಧುಗಳಿಗೆ ಸತ್ಯವಾದ ಜನಗಳ ಪರವಾದ ಅಕ್ಕಳಿಗೆ ಧನ್ಯವಾದ ಕೋರೋಡು. ವಿಧಾನ ಪರಿಷತ್ ಸದಸ್ಯರು ಪ್ರತಾಪ್ ಸಿಂಹಾನಾಯ್ಕ್, ಕುಡ್ಲ ಪೊಲೀಸ್ ಕಮಿಷನರ್ ಕುಲ್ದೀಪ್ ಕುಮಾರ್ ಜೈನ್, ಕುಡ್ಲ ನಗರ ಅಭಿವೃದ್ಧಿ ಪ್ರಾಧಿಕಾರದ ಗುರುಕಾರ್ಯರು ರವಿಶಂಕರ ಮಿಜಾರ್, ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನದ ಮರ್ಯಾದಿ ಗುರುಕಾರ್ಯರು ಗಿರಿಧರ್ ಶೆಟ್ಟಿ, ಗುರುಕಾರ್ಯರು ದುಂಬುದ ಮೇಯರ್ ದಿವಾಕರ ಪಾಂಡೇಶ್ವರ, ಬಿರ್ವಿರು ಕುಡ್ಲದ ತಾಪಕ ಗುರುಕಾರ್ಯರು ಉದಯ್ ಪೂಜಾರಿ ಬೆಳ್ಳಲ್ಬಾಗ್, ರೂಪಾಡಿ ಬಂಗೇರ, ಜಗದೀಶ್ ಕದ್ರಿ, ಲಲಿತ್ ರಾಜ್ ಮೆಂಡನ್, ಅಶ್ವಿತ್ ಕೊಟ್ಟಾರಿ ಪಾಲ್ದೆತೊಂಡಿರು. ಮಾರ್ಚ್ 22 25 ಮುಟ್ಟ 5 ದಿನ ಬಯ್ಯ 5 ಗಂಟೆ ರಾತ್ರಿ 10 ಮುಟ್ಟ ಮಂಗಳೂರು ಆಹಾರ ಪಥ ಉತ್ಸವ ಸ್ಟ್ರೀಟ್ ಫುಡ್ ಫೆಸ್ಟ್ ಕುಡ್ಲ ಲಾಲ್ಬಾಗ್ ಕರಾವಳಿ ಉತ್ಸವ ಮೈದಾನದಲ್ಲಿ ಪಡೆದು ಲೇಡಿ ಹಿಲ್ ನಾರಾಯಣಗುರು ಸರ್ಕಲ್ ಅಲ್ಪಡೆದ ಮಣ್ಣಗುಡ್ಡೆ ಗುರ್ಜಿದಾಡೆ ಮುಟ್ಟ ಮಾರ್ಗದ ಬರಿಟ್ ಬೇತಿ ಬೇತೆ ಸ್ಟಾಲ್ ಪಡೆದು ಜನಕುಲಿಗೆ ಒಂಜಿ ಸೇಸ ಅನುಭವ ಉಂಟು ಮಲ್ತದಂಡೆ. ಪಡುಬಿದ್ರೆ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನಡು ಚೆಂಡು ಉಚ್ಚಯ ಗುರುವಾರ ಸುರುವಾಂಡೆ ಚೆಂಡುದ ಸೇವಾ ಕರ್ತಿರೆ ಶರತ್ ಪೂಜಾರಿ ಗುತ್ತಿನಾರು ಬೊಕ್ಕ ನಡ್ಸಾಲ್ ಗುತ್ತಿನಾರ್ಲೆಗ್ ಚೆಂಡು ಕೈ ಪಗತ್ತು ನಡೆದ ಬೊಕ್ಕ ಅಕುಲು ಉಚ್ಚಯಕ್ಕೂ ಚೆಂಡು ಪಾಡಿಯರು. ಪಡುಬಿದ್ರೆ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನಡು ಚೆಂಡು ಉಚ್ಚಯ ಗುರುವಾರ ಸುರುವಾಂಡು ದೇವಸ್ಥಾನಡು ಭಜನೆ ಮಲ್ಪುನ ವೈ ಗುರುರಾಜ ಭಟ್ರೇನ ಪ್ರಾರ್ಥನೆದ ಒಟ್ಟುಗು ಚೆಂಡುದ ಸೇವಾ ಕರ್ತಿರು ಶರತ್ ಪೂಜಾರಿ ಗುತ್ತಿನಾರು ಬೊಕ್ಕ ನಡ್ಸಾಲ್ ಗುತ್ತಿನಾರ್ಲೆಗ್ ಕೈಪಗತ್ತದು ಅಕ್ಲೆ ಚೆಂಡಿನ ದೇವಸ್ಥಾನದ ಎದುರುಡು ಅಂಗನುಗು ಪಾಡುನೆತ ಒಟ್ಟುಗು ಚೆಂಡು ಉಚ್ಚಯ ಸುರುವಾಂಡು ವರ್ಷಲ ನಡಪುನಂಚ ಈ ಸರ್ತಿಲ ಊರದ ಹಿರಿಯರು ಕಿರಿಯರು ಚೆಂಡು ದಂಟದು ಖುಷಿ ಪಡೆಯರು. ಅನುವಂಶಿಕ ಮುಕ್ತೇಸರರು ಪಡುಬಿದ್ರಿ ಬೂಡು ರತ್ನಾಕರ ರಾಜ ಹರಸು ಕಿನ್ಯಕ್ಕ ಬಳ್ಳಾಲ್ ಬೊಕಪಿ ಭವಾನಿ ಶಂಕರ ಹೆಗಡೆ ಬಗ್ಗೆಡಿ ಗುತ್ತಿನಾರು ಶೇಖರ್ ಶೆಟ್ಟಿ ನಡ್ಸಾಲ್ ಗುತ್ತಿನಾರು ಶ್ರೀನಾಥ ಹೆಗಡೆ ದೇವಸ್ಥಾನದ ಕಾರ್ಯತುವನ್ ಅಧಿಕಾರಿ ಪ್ರಶಾಂತ್ ಕುಮಾರ್ ಶೆಟ್ಟಿ ಈ ಪುರ್ತುಡಿತ್ತರು. పొర్లోడునికలు చెండుకొద్దోడు చెండుకొద్దోడు ముట్టు పాడ్రేవల్లి ఒక బాక్యారడ ಒಂದ ತೂಗು ಗೊತ್ತಿಲೆ. ನಂತರಕ್ಕೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಸಿರಿ ಜಾತ್ರೆದ ಪ್ರಚಾರ ಬೋರ್ಡು ವರ್ಷಲ ಇಸೇಸತೆಲೆಯನ್ನು ಸೃಷ್ಟಿ ಮಲ್ತಂದುಲ್ಲೇರು. ಈ ಸರ್ತಿ ಪ್ರಚಾರ ಬೋರ್ಡದ ಒಟ್ಟುಗು ಪಕ್ಕಿಲಿಗ್ ಪರಿಯರ ನೀರು ದೀಪನ ಮಣ್ಣದ ಭಾಜನದಿದ್ದು ಪರಿಸರ ಜಾಗೃತಿ ಮೂಡಾದಿರು. ಒಡಿಪು ಜಿಲ್ಲೆ ನಂದಲಿಕೆದ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಸಿರಿ ಜಾತ್ರೆದ ಪ್ರಚಾರದ ಬೋರ್ಡು ಈ ಸರ್ತಿ ಭಾರಿ ಇಸೇಸತೆ ಉಂಡು ಮಲ್ತದು ಜಾಗೃತಿ ಮೂಡಾವೊಂದುಂಡು. ನಿಚ್ಚಲ ಏರೊಂದುಪುನ ತಾಪಮಾನಡು ಮುರ್ಗ ಪಕ್ಕಿಲಿಗ್ ಪರಿಯರ ನೀರಿಜ್ಜಂದೆ ಬಲಿ ಬರೊಂದುಲ್ಲ ಅಂಚಾದ ನಂದಲಿಕೆ ಸಿರಿ ಜಾತ್ರೆದ ಪ್ರಚಾರದ ಒಟ್ಟುಗು ಪಕ್ಕಿ ಪರಣಲಿಗ್ ನೀರು ಉದಕಾಯರೆ ದುಂಬು ಬೈದುಂಡು ಪರಿಸರ ಜಾಗೃತಿ ಮಲ್ತಂದುಂಡು. ಈ ದುಂಬು ಪೋಸ್ಟ್ ಕಾರ್ಡ್ ಕುಕ್ಕುದೈರೆ ಕೊಡೆ ಗೋಣಿಚೀಲ ಮೈಲ್ಕಲ್ಲು ಮಾಸ್ಕ್ ಫೋಟೋ ಫ್ರೇಮ್ ವಿಚಾರಡು ಮಾತೆರ್ನಲ ಮನಸ್ಸಿಗೆಂದಿದ್ನ ನಂದಳಿಕೆ ಸಿರಿ ಜಾತ್ರೆ ಈ ಸರ್ತಿ ಪಕ್ಕಿಲಿಗ್ ನೀರು ದೀಪನ ಬಣ್ಣದ ಬಾಜನ ದೀಪಾದ ಪ್ರಚಾರನು ಭಾರಿ ಪುಗರ್ನಂಚ ಮಲ್ತದಂಡು. ಕಂಬದ ಮಾದರಿಡು ಉಪ್ಪುನ ರಟ್ಟದ ಪೆಟ್ಟಿಗೆದ ಮಿತ್ತು ಮಣ್ಣದ ಬಾಜನ ಗದ್ದೌಡು ನೀರು ದೀದ್ ಪ್ರಚಾರದ ಒಟ್ಟುಗು ಪರಿಸರದ ಪಕ್ಕಿಲಿನ ಅಂಗದಾನ್ಯದ ನಿಪುಣ ಕಾರ್ಯ ಮಲ್ಪರೆ ಉಳ್ಳೇರು. ರಟ್ಟು ಶೀಟದ 4 ಬರಿಟ್ ನಂದಲಿಕೆ ಸಿರಿ ಜಾತ್ರೆ ಎಂದು ಬರೆದಿತ್ತದು ಏಪ್ರಿಲ್ 6 ಗುರುವಾರಂದು ದಿನ ಪಾಡ್ತಂಡು. ರಟ್ಟದ ಮಿತ್ತ ಮೇಟ್ ಮಣ್ಣದ ಬಾಜನ ದೀದು ಐಕ್ ನೀರು ಪಾಡ್ವೇರು. ಬಾಜಿಲಾದ ಬರ್ಪನ ಪಕ್ಕಿಲು ನೀರು ಪರಿಯರೆ ಒಂದು ಸಾಯ ಆಪುಂಡು. ಸಿದ್ದಾಪುರಟ್ಟು ತಯಾರಾಯಿನ ಮಣ್ಣದ ಬಾಜನ ಬುಕ್ಕ ಬೆಂಗಳೂರುಡು ತಯಾರು ಮಲ್ತದ ನಂದಲಿಕೆ ಸಿರಿ ಜಾತ್ರೆದ ಬಗೆಟ್ ಅಚ್ಚಿ ಮಲ್ತನ ಪೇಪರ್ ಬಾಕ್ಸ್ಗೂ ಒಂಜಕ್ಕೆ ₹120 ಖರ್ಚು ಬರುಂಡು. ಒಂಜರೆ ಸಾರದತ್ತು ಪ್ರತಿಕೃತಿಲಿನ ತಯಾರು ಮಲ್ತದಡು. ಈ ಸರ್ತಿದ ಪ್ರಚಾರದ ಬೋರ್ಡುನು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ದೊರ್ಮೆಡು ಧರ್ಮಸ್ಥಳ ಚಾರ್ಮಾಡಿ ಉಜುರೆ ಬಂಟ್ವಾಳ ಉಡುಪಿ ಕುಂದಾಪುರ ತೀರ್ಥಹಳ್ಳಿ ಶಿವಮೊಗ್ಗ ಮಲೆನಾಡು ಈ ದುಂಬುದಂಚ ಮಾರ್ಗದ ರೆಡ್ ಬೆರೆಟ್ ಪಾಡಂದೆ ಇಲ್ಲದ ಎದುರುಡು ಅಂಗಡಿಲಿನ ಎದುರುಡು ಪಾಡೊಂದು ಪಣ್ಪೇರು. ಈ ಸೇಸ ಜಾಗೃತಿ ಪ್ರಚಾರ ಫಲಕದ ಸಾರಥಿ ನಂದಲಿಕೆ ಚಾವಡಿ ಅರಂತ್ಲದ ನಂದಲಿಕೆ ಸುಹಾಸ್ ಹೆಗಡೆ. ಎಲ್ಲ ಜನ ಕೇಳ್ತಾರೆ ಪ್ರತಿ ವರ್ಷ ಈ ಸಲ ಏನು ಕಾನ್ಸೆಪ್ಟ್ ನಿಮ್ದು, ಈ ಸಲ ಯಾವ ರೀತಿ ಪ್ರಚಾರ ಮಾಡ್ತೀರಾ, ಕೆಲವರು ಐಡಿಯಾಸ್ ಕೊಡ್ತಾರೆ, ಈ ತರ ಮಾಡಿದ್ರೇನು, ಈ ತರ ಎಲ್ಲ ಜನಗಳಿಗೆ ಒಂಥರ ಕಾಳಜಿ ಇದೆ, ಇಂಟ್ರೆಸ್ಟ್ ಕೂಡ ಇದೆ. ಅಂದ್ರೆ ಯಾವ ರೀತಿಯಲ್ಲಿ ಸಿರಿಜಾತ್ರೆಯನ್ನು ವೈಭವೀಕರಿಸಬಹುದು, ಯಾವ ರೀತಿಯಲ್ಲಿ ಪ್ರಚಾರವನ್ನು ಮಾಡಬಹುದು, ಈ ರೀತಿಯ ಪ್ರಚಾರ ನಮಗೆ ತುಂಬಾ ಒತ್ತು ಕೊಡ್ತಾ ಇದೆ ಸಿರಿಜಾತ್ರೆ. ದಕ್ಷಿಣ ಕನ್ನಡ ಜಿಲ್ಲೆ ದೊರ್ಮೆಡು ಸಾರ್ವಜನಿಕ ಜಾಗಿಲೆಡು ಪಾಡ್ತಿನ ಅನಧಿಕೃತ ಬ್ಯಾನರ್ ಬಂಟಿಂಗ್ಸ್ ಫ್ಲೆಕ್ಸ್ ಗೋಡೆ ಬರವು ಬೊಕ್ಕ ಬೇತೆ ಜಾಹೀರಾತಿಲಿನ ದೆಪ್ಪಾಯರ ಜಿಲ್ಲಾಡಳಿತ ಪಿದಾಡಪಾಯಿನ ಆದೇಶ ಫೈಲ್ಡೆ ಒರಿದಂಡ ಅಧಿಕಾರಿಲೆ ಅಕ್ರಮ ನಡಪೊಂದುಲ್ಲೇರ ಅಂದು ಸಾಮಾಜಿಕ ಕಾರ್ಯಕರ್ತರು ದೂರೊಂದುಲ್ಲೇರು.
ದಕ್ಷಿಣ ಕನ್ನಡ ಜಿಲ್ಲೆ ದೊರ್ಮೆಡು ಸಾರ್ವಜನಿಕ ಜಾಗಲೆಡು ಪಾಡ್ತಿನ ಅನಧಿಕೃತ ಬ್ಯಾನರ್ ಬಂಟಿಂಗ್ಸ್ ಫ್ಲೆಕ್ಸ್ ಗೋಡೆ ಬರವು ಬೊಕ್ಕ ಬೇತಿ ಜಾಹೀರಾತುಲಿನ ದೆಪ್ಪೈರೆ ಜಿಲ್ಲಾಡಳಿತ ಪಿದಾಡ್ಪಾಯಿನ ಆದೇಶ ಫೈಲ್ ಡೇ ಒರಿದಂಡು ದಾಯಪಂಡ ಜಿಲ್ಲೆ ದೊರ್ಮೆಡು ಒಟ್ರಾಸಿ ಮಾರ್ಗದ ಬರಿಟ್ಟು ಮಾರ್ಗದ ಡಿವೈಡರ್ ಬೊಕ್ಕ ಸಾರ್ವಜನಿಕ ಜಾಕಿಲೆಡು ಬ್ಯಾನರ್ ಬಂಟಿಂಗ್ಸ್ ಫ್ಲೆಕ್ಸ್ ಬೋರ್ಡು ನನಲ ದೆಪ್ಪಂದೆ ಅಂಚನೆ ಉಂಡು ಅನಧಿಕೃತ ಬ್ಯಾನರ್ ಬಂಟಿಂಗ್ಸ್ ಫ್ಲೆಕ್ಸ್ ದೆಪ್ಪೈರೆ ಮಾರ್ಚ್ 14 ಜಿಲ್ಲಾಧಿಕಾರಿ ರವಿಕುಮಾರ್ ಆದೇಶ ಪಿದಾಡ್ಪಾದಿತ್ತೆರು ಬರ್ಪುನ ರಾಜ್ಯ ವಿಧಾನಸಭಾ ಓಟುಗು ದುಂಬತ ತಯಾರಿಗಾದ ಜಿಲ್ಲಾಧಿಕಾರಿ ಈ ಆದೇಶ ಮಲ್ತದಿತ್ತೆರು ಬೇತೆ ಬೇತೆ ಸಂಘ ಸಂಸ್ಥೆಲು ರಾಜಕೀಯ ಪಕ್ಷಲು ಬೊಕ ರಾಜಕೀಯ ವ್ಯಕ್ತಿಲು ಸಾರ್ವಜನಿಕ ಜಾಗೆಲೆಡ್ ನಗರ ಗ್ರಾಮಾಂತರ ಸ್ಥಳೀಯ ಸಂಸ್ಥೆಲಿನ ಸಂಬಂಧಪಟ್ಟನ ಇಲಾಖೆಲಿನ ಒಪ್ಪಿಗೆ ಪಡವಂದೆ ಪಾರ್ದಿನಂಚಿನ ಪ್ರಚಾರ ಬೋರ್ಡುಲು ಬಂಟಿಂಗ್ಸ್ ಬ್ಯಾನರ್ ಫ್ಲೆಕ್ಸ್ ಅವಲವುಲು ತೋಜಿದು ಬರನುಂಡು ಧಾರ್ಮಿಕ ಕೇಂದ್ರೊಳಿನ ಕೈತಲು ಸತ ಉಂಡು ಒಂಜಿ ರಡ್ಡು ಬ್ಯಾನರ್ ಪಡಿಯರೆ ಒಪ್ಪಿಗೆ ದೆತೊಂದು ಅವೇತೋ ಪಾಡ್ನಲ ಉಂಡು ಅಂಡ ಎಡೆಮುಟ್ಟ ಅನಧಿಕೃತ ಬ್ಯಾನರ್ ಪಾಡ್ನಲ ಮಿತ್ತು ಒಂಜಿ ದಾಖಲೆ ಆತಜೆ ಅಧಿಕಾರಿಲೆ ಅಕ್ರಮ ನಡಪಾವೊಂದುಲ್ಲೆರೆಂದು ಸಾಮಾಜಿಕ ಕಾರ್ಯಕರ್ತರು ದೂರೊಂದುಲ್ಲೇರು ಸ್ವಾಮಿ, ಆ ಬ್ಯಾನರಿನ ಹಗ್ಗ ಅಳತಾಗಿ ಕಟ್ಟಾದರೆ ಟೂ ವೀಲರ್ ಅವನು ಕುತ್ತಿಗೆ ಹೋಗ್ಬೋದು. ಅದರ ಬಗ್ಗೆ ಒಂದು ಕ್ರಮ ತಗೊಳ್ಳೋ ಯೋಗ್ಯತೆ ಮಂಗಳೂರು ಮಹಾನಗರ ಪಾಲಿಕೆಗೆ ಇಲ್ಲ. ಇವತ್ತು ನೋಡಿ, ಇದು ಎಂತಾಗಿದೆ ಹೇಳಿದರೆ, BJP ಅವರು ಹಾಕಿದಾಗ ಕಾಂಗ್ರೆಸ್ನವರು ಹಾಕ್ತಾರೆ. ಆಗ ಇವರದೊಂದು ಅಪವಿತ್ರ ಮೈತ್ರಿ. ಅವರು ಹಾಕಲಿ, ನಾವು ಸಹ ಹಾಕ್ತೇವಲ್ಲ ಹೇಳಿ. ಇವತ್ತು ನೀವು ನೋಡಿ, ಶಾಸಕರದು ಗುದ್ದಲಿ ಪೂಜೆದು ಫ್ಲೆಕ್ಸ್, ಕಾಂಗ್ರೆಸ್ ಗ್ಯಾರಂಟಿ ಹೇಳಿ ಅವರದು ಫ್ಲೆಕ್ಸ್, ಹೈಕೋರ್ಟ್ ಆರ್ಡರ್ ಇದೆ ಫ್ಲೆಕ್ಸಿಗೆ ಕೊಡಬಾರ್ದು ಹೇಳಿ, ಫ್ಲೆಕ್ಸ್ ಹಾಕಲೇಬಾರ್ದು ಹೇಳಿ ಇರುವಾಗ ಇವರದು ಎಂಥದ್ದು? ಇದಕ್ಕೆ ಅರ್ಥ ಇಲ್ಲ ಸ್ವಾಮಿ. ಕಾರ್ಯಕ್ರಮಕ್ಕೆ ನೀವು ಯಾರು ಸಹ ಅವರು ಬರ್ತಾರೆ, ನೀವು ಕರಿಬೇಕು ಹೇಳಿಲ್ಲ. ಪತ್ರಿಕಾಗೋಷ್ಠಿ ಮಾಡ್ತೀರಿ, ಸ್ಥಳೀಯ ಚಾನೆಲ್ಗಳಲ್ಲಿ ಬರ್ತದೆ, ಪತ್ರಿಕೆಗಳಲ್ಲಿ ಬರ್ತದೆ, ಬೇಕಾದವಾಗ ಜಾತ್ರೆಗೆ ಬರ್ತಾನೆ, ಪಕ್ಷದ ಕಾರ್ಯಕ್ರಮಕ್ಕೆ ಬರ್ತಾನೆ. ಬೇಕಾಯಿತು ಒಂದು. ಇನ್ನೊಂದು ಎಂತ ಹೇಳಿದರೆ, ಈ ಬ್ಯಾನೆಡ್ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡ್ತಾರಲ್ಲ ಫ್ಲೆಕ್ಸಿಗೆ, ಫ್ಲೆಕ್ಸಿನವರ ಇದಕ್ಕೆ ರೈಡ್ ಮಾಡಿ ಅಲ್ಲಿ ಸಿಗ್ತದೆ ಫೋಟೋ ತೆಗೆದು, ಆ ಫೋಟೋ ಸಹಿತ ಅದರಲ್ಲಿ ಇರ್ತದಲ್ಲ ಯಾರ್ದು ಹೇಳಿ, ನೀವು ಅವರಿಗೆ ನೋಟಿಸ್ ಮಾಡಿ. ದೇವಸ್ಥಾನ ಆದರೆ ದೇವಸ್ಥಾನಕ್ಕೆ ನೋಟಿಸ್ ಮಾಡಿ. ಆಗ ಅಲ್ಲಿ ಕೆಳಗೆ ಶುಭಕೋರು ಹನುಮಂತ ಕಾಮತ್ತನ್ನವರು ಹಿಡಿತಾರಲ್ಲ, ನಮ್ಮ ಹೆಸರಿನಲ್ಲಿ ಯಾರು ಹಾಕಬೇಡಿ ಹೇಳಿ. ಫೋಟೋ ತೆಗೆದು ದೇವಸ್ಥಾನ ಆದರೆ ದೇವಸ್ಥಾನ, ಯಾವುದೇ ಕಾರ್ಯಕ್ರಮದಾದ ಕಾರಣ ಕಾರ್ಪೊರೇಷನ್ ಮಾಡಬೇಕು, ಅವನಿಗೆ ನೋಟಿಸ್ ಕೊಡಬೇಕು, ಬಂದು ನೀನು ಇಷ್ಟು ದಂಡ ಕಟ್ಟು ಹೇಳಿ. ಇಲ್ಲ ಅವನನ್ನು ಕೋರ್ಟಿಗೆ ಅವನ ಮೇಲೆ, ಹೌದು, ಅದಕ್ಕೆ ಕಂದಾಯ ಇಲಾಖೆಯವರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವನ ಮೇಲೆ FIR ಮಾಡಿಸಬೇಕು. ಎಲ್ಲಿ ಪ್ರಿಂಟ್ ಆಗ್ತದೆ ಅವನಿಗೆ ನಿಯಮ ಮಾಡಬೇಕು, ಒಂದು ಪ್ರಿಂಟ್ ಮಾಡಿದ್ದರಲ್ಲಿ ಅವನದು ಹೆಸರು ನಂಬರ್ ಇರಬೇಕು ಹೇಳಿ. ಫ್ಲೆಕ್ಸ್ ಪ್ರಿಂಟ್ ಮಾಡುವ ಅವರು ಇದ್ದಾರಲ್ಲ ಅವರದು ಹಾಗೆ ಮಾಡಬೇಕು. ಇದು ಏನಿಲ್ಲ, ಇದು ಎಂತ ಹೇಳಿದರೆ, ಅವನ ಮೇಲೆ ಕೇಸ್ ಮಾಡಿದರೆ ಕಂದಾಯ ಅಧಿಕಾರಿ ಕೋರ್ಟಿಗೆ ಹೋಗಬೇಕು ಹೇಳಿ ಮಂಗಳೂರು ಪಾಲಿಕೆ ಇಷ್ಟವರೆಗೆ ಒಂದೇ ಕೇಸ್ ಮಾಡಿರೋದು ಈ ಫ್ಲೆಕ್ಸ್ ಹಾಕಿರೋದಕ್ಕೆ, ಒಂದೇ ಒಂದು. ಹಾಗಾಗಿ ಯಾರು ಕ್ಯಾರೆ ಮಾಡೋದಿಲ್ಲ. ಬಿಸಿ ಆಗದೆ ಬೆಣ್ಣೆ ಕರಗ್ತದ? ನನ್ನ ಲೆಕ್ಕದಲ್ಲಿ ಒಂದು 20 ವರ್ಷದಲ್ಲಿ ಒಂದು ಕೇಸ್ ಆಗಿದೆ. ನೀವು ಹೋಗಿ ಮಂಗಳೂರು ಮಹಾನಗರ ಪಾಲಿಕೆ ಕಂದಾಯ ವಿಭಾಗದಲ್ಲಿ ಕೇಳಿ, ಅನಧಿಕೃತ ಫ್ಲೆಕ್ಸ್ ಬ್ಯಾನರ್ ಹಾಕಿದ್ದಕ್ಕೆ ಪಾಲಿಕೆ ಎಷ್ಟು ಕೇಸ್ ಬುಕ್ ಮಾಡಿದೆ ಹೇಳಿ, ಒಂದೇ. ಕುಡ್ಲದ ಕದ್ರಶ್ರೀ ಜೋಕಿ ಮಠದ ಮತ್ಸ್ಯೇಂದ್ರನಾಥ ಗುಡಿತ ಬರಿಟ್ ವಿಜಯನಗರ ದೊರೆ ವಿಜಯ ಭೂಪತಿ ರಾಯನ ಶಾಸನ ಉಜ್ಜಿ ತೋಚಿದಂಡು ಮಣ್ಣದ ಉಲಾಯಿ ಸೇರ್ದ ಪೋತುನ ಇದನ್ನು ಇತಿಹಾಸ ಬುಕ್ಕ ಪುರಾತತ್ವ ಸಂಶೋಧಕರು ಶ್ರುತೇಶ್ ಆಚಾರ್ಯ ಮೂಡಬೆಳ್ಳೆ ಪಿರ ಒದುಪಾದರು. ಕುಡ್ಲದ ಕದ್ರಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ ಹೆಡ್ ಕ್ಲರ್ಕ್ ಅರುಣ್ ಕುಮಾರಿನ ಮಾಹಿತಿದಂಚ ಕದ್ರಶ್ರೀ ಜೋಕಿ ಮಠದ ಮತ್ಸ್ಯೇಂದ್ರನಾಥ ಗುಡಿತ ಬರಿಟ್ ವಿಜಯನಗರ ದೊರೆ ವಿಜಯ ಭೂಪತಿ ರಾಯನ ಶಾಸನ ತುದು ಪ್ಲೀಚ್ ಇಂಡಿಯಾ ಫೌಂಡೇಶನ್ ಹೈದರಾಬಾದ ಇತಿಹಾಸ ಬೊಕ್ಕ ಪುರಾತತ್ವ ಸಂಶೋಧಕರು ಶ್ರುತೇಶ್ ಆಚಾರ್ಯ ಮೂಡಬೆಳ್ಳೆ ಪಿರ ಓದಾಪದರು. ಶಾಸನಡು ಒಟ್ಟು 31 ಸಾಲು ಇತದು ಸುರೂತ ಅಧ್ಯಯನದ ಪುರ್ತರು ಶಾಸನ ಮಣ್ಣು ತುಲಾಯಿ ಸೇರಿದಿತ್ತು ನಡೆದವರ ಸುರೂತ 10 ಸಾಲಲೇನು ಮಾತ್ರ ದಕ್ಷಿಣ ಭಾರತ ಶಾಸನ ಸಂಪುಟ
7 ಶಾಸನ ಸಂಪುಟ ನೂತ ಸೊನ್ಪತ್ತ ರಡ್ಡೆಟ್ ಅಚ್ಚಿ ಮಲ್ತದಂಡೆ ಇಂಚಿಪ್ಪ ಗುಡಿ ಜೀರ್ಣೋದ್ಧಾರದ ಪೊರ್ತುಡು ಮಣ್ಣು ದುಲಾಯಿ ಸೇರ್ದು ಪೋತುನ ಈ ಶಾಸನ ಮೆತ್ತು ಒಯ್ತದು ಈ ಶಾಸನದ ಇಡೀ ಅಧ್ಯಯನ ಮಲ್ತದು ಹೆಚ್ಚಿಗೆ ಮಾಹಿತಿ ದಾಖಲು ಮಲ್ತದಂಡೆ ಸ್ವಸ್ತಿ ಶ್ರೀ ಪನ್ಪುಣ ಎಡ್ಡೆ ಪಾತಿರದ ಒಟ್ಟುಗೂ ಸುರುವಾಪುನ ಈ ದಾನ ಶಾಸನ ಕನ್ನಡ ಲಿಪಿ ಬೊಕ್ಕ ಭಾಷೆಡುಗೊಂಡು ಶಾಸನದ ಮಿತ್ತ ಭಾಗಡು ಶಿವಲಿಂಗ ಬೊಕ್ಕ ರಡ್ಡ ಬರಿಟ್ಟು ಸೂರ್ಯಚಂದ್ರೆ ನಂದಿ ಬೊಕ್ಕ ದೀಪಕಂಬದ ಒಬ್ಬುದನ ಕೆತ್ತನೆ ಮಲ್ತದಂಡೆ ವಿಜಯ ಭೂಪತಿ ರಾಯನ ಕಾಲಾವಧಿಡು ಮನ್ಮಹಾ ಪ್ರಧಾನ ಬೈಚೆ ದಂಡನಾಯಕನ ನಿರೂಪಡ್ದು ಮಂಗಳೂರು ರಾಜ್ಯನು ಪಾಲನೆ ಮಲ್ತೊಂದಿತ್ತನ ನಾಗನ್ನೆ ದೊರೆ ವಿಜಯ ಭೂಪತಿ ರಾಯನ ಆಯುಷ್ಯ ಹೆಚ್ಚ ಮಲ್ಪರೆಗಾದ ಶತವರ್ಷ ಸಾರತ್ತ 345ನೇ ಶೋಭಕೃತ ಸಂವತ್ಸರದ ಚೈತ್ರ ಶುದ್ಧ ಒಂಜಿ ಐತರ ಸಾಲಿವಾಹನ ಶಕೆ ಫೆಬ್ರವರಿ 21 ಸಾರತ್ತ 423 ಶ್ರೀ ತಿಮಿರೇಶ್ವರ ದೇವೆರಡ ಶಾಲಾಂಕಾಯನ ಗೋತ್ರದ ರುಕ್ಕು ಶಾಕ್ಯದ ನರಹರಿ ಭಟ್ರನ ಮಗೆ ಕೃಷ್ಣ ಭಟ್ಟೆರ್ ಬೊಕ್ಕ ಆತ್ರೇಯ ಗೋತ್ರದ ಯರ್ಜು ಶಾಕ್ಯದ ಅನಂತ ಭಟ್ಟೆರ್ನ ಮಗೆ ಮಾಯಿ ಬಟ್ಟೆರಿದ ದುರ್ಗಾದೇವಿನ ಜಪ ಮಲ್ಪಾವೆ ಈ ಪೊರ್ತುಡು ಆ ಈರ್ವಿರು ಬ್ರಾಹ್ಮಣರಿಗೆ ನೂತ ಇರುವ ಮೂಡೆ ಬಾರು ಬಲಿಪವನ ಭೂಮಿನ ದಾನ ಅದು ಕೊಡ್ದಿತ್ತಿದ್ದು ಆ ಭೂಮಿದ 4 ಸೀಮೆದ ಇವರನ್ನು ಶಾಸನ ಬಲಿಪಾವಂಡು ಅಂಚನೆ ಶಾಸನಡು ಮಂಜುನಾಥ ದೇವಿರು ಅರಸು ಮನೆತನದ ಶ್ರೀ ಚಕ್ರಪಾಣಿ ಗೋಪಿನಾಥ ದೇವರನ ಬಕೆಟ್ಲ ಬರೆದಿತ್ತದು ಶಾಸನ ಶಾಪಾಶಯ ವಾಕ್ಯದೊಟ್ಟುಗೂ ಮುಗಿತಲಾತಂಡು ಈ ಕ್ಷೇತ್ರ ಕಾರ್ಯ ಶೋಧನೆಗೂ ಪ್ರಾಚ್ಯ ಸಂಶಯ ಸಂಶೋಧನಾ ಕೇಂದ್ರ ಉಡುಪಿ ಇಂದತ್ತ ಅಧ್ಯಯನ ನಿರ್ದೇಶಕರು ಪ್ರೊಫೆಸರ್ ಎ ಕೃಷ್ಣಯ್ಯ ಮಾರ್ಗದರ್ಶನ ಕೊಡ್ತಿತ್ತು ಅನುಷಾ ಆಚಾರ್ಯ ಬೊಕ್ಕ ಶ್ರೀ ಜೋಕಿಮಠದ ಅರಸಿರು ಸಹಾಯ ಕೊಡ್ತಿತ್ತರು ಇಡಕ್ಕೆ ಇನ್ನಿತ ತುಳಸದಿಲ್ಲ ಮುಗಿಡು ನನ್ನ ಲಾತ ಸುದ್ದಿಗಾದದು ಒಂದು ಪ್ಲೇಟ್ ನಮ್ಮ ಕೊಳ್ಳ 24/7 ಸೊಲ್ಬೆಲು